ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್, ಆ ಡೈಲಿ ಬ್ರೆಡ್, ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಳ್, ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್, ಆ ಡೈಲಿ ಬ್ರೆಡ್ ಅಂಡ್ ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರಿ, ಹಾಗೆಯೇ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಸೊ ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೂ 76ನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ನಮ್ಮ ದೇಶ ಸ್ವತಂತ್ರವಾಗಿರಬೇಕು ಅಂತ ಹೇಳಿದರೆ ಅದೆಷ್ಟೋ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಬಲಿದಾನವನ್ನು ಕೂಡ ನೀಡಿದ್ದಾರೆ. ಸ್ವಾತಂತ್ರ್ಯ ದೊರಕಿದ ನಂತರ ಸುಭದ್ರವಾಗಿ ನಮ್ಮ ದೇಶದ ಒಳಗೆ ನಾವು ನಿದ್ರಿಸಬೇಕು ಅಂತ ಹೇಳಿದರೆ ಸೊ ನಮ್ಮನ್ನು ಗಡಿಯಲ್ಲಿ ಕಾಯ್ತಾ ಇರುವಂಥ ಯೋಧರು ಅಷ್ಟೇ ಪ್ರಾಮುಖ್ಯ. ಯಾಕೆ ಅಂತ ಹೇಳಿದರೆ ಇವರು ತಮ್ಮ ಮನೆಯನ್ನು ಬಿಟ್ಟು, ತಮ್ಮ ಎಲ್ಲ ಸಂತೋಷವನ್ನು ಬಿಟ್ಟು ನಮ್ಮನ್ನು ಗಡಿಯಲ್ಲಿ ಕಾಪಾಡದಿದ್ದರೆ ನಾವು ಸಂತೋಷದಿಂದ ಸುಭದ್ರವಾಗಿ ಈ ಒಂದು ದೇಶದಲ್ಲಿ ನೆಲೆಸೋದಕ್ಕೆ ಸಾಧ್ಯವೇ ಇರಲಿಲ್ಲ. ಹಾಗಾಗಿ ಇವತ್ತಿನ ಈ ಸಂಚಿಕೆಯನ್ನು ನಾವು ನಮ್ಮ ಯೋಧರಿಗೆ ಮುಡಿಪಾಗಿ ಇಡ್ತಾ ಇರುವಂಥದ್ದು. ಅಂತೆಯೇ ಇವತ್ತಿನ ಒಂದು ಸುಸಂದರ್ಭದಂದು, ಅಂದರೆ ಈ ಒಂದು ಸಂಭ್ರಮದ ದಿನದಂದು ನಮ್ಮ ಜೊತೆಗಿದ್ದಾರೆ ಪೆಟಿ ಆಫೀಸರ್ ಸುಧೀರ್ ಪೈ ಹಾಗೂ ಅವರ ಮಡದಿ ಶ್ರೀಮತಿ ಸ್ವಾತಿ ಪೈ ಅವರು. ಇವ್ರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸೋಣ. ಪೆಟಿ ಆಫೀಸರ್ ಸುಧೀರ್ ಪೈ ಮೂಲತಃ ಇವರು ಮಂಗಳೂರಿನವರಾಗಿದ್ದು ಭಾರತೀಯ ನೌಕಾ ಸೇನೆಯಲ್ಲಿ ಸುದೀರ್ಘ 15 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿ ನಿವೃತ್ತರಾದವರು. ತಮ್ಮ ಸೇವಾ ಅವಧಿಯಲ್ಲಿ ಆಂಟಿ ಸಬ್ಮರೀನ್ ವಾರ್ಫೇರ್ ಬ್ರಾಂಚ್, INS ಅಜಯ್, ಅಭಯ್, INS ಅಗ್ರೆ ಹೀಗೆ ಹಲವಾರು ವಾರ್ಶಿಪ್ಸ್ನಲ್ಲಿ ಸೇವೆಯನ್ನ ಸಲ್ಲಿಸಿರುವವರು. ವಾರ್ಫೇರ್ ಶಿಪ್ಸ್ ಹಾಗೂ ಬೇಸ್ನಲ್ಲಿಯೂ ಕೂಡ ದುಡಿದಿರುವಂತವರು. LTTಯ ವಿರುದ್ಧ ಆಪರೇಷನ್ ತಾಷಾ ಹಾಗೂ ಕಾರ್ಗಿಲ್ ಯುದ್ಧದ ಅಂಗವಾದ ಆಪರೇಷನ್ ತಲ್ವಾರ್ನಲ್ಲಿ ಪಾಲು ಪಡೆದು ದೇಶಕ್ಕೆ ತಮ್ಮ ಸೇವೆಯ ಮೂಲಕ ಕೃತಜ್ಞತೆ ತೋರಿಸಿದ ಹೆಗ್ಗಳಿಕೆ ಇವರಿಗೆ. ನಿವೃತ್ತಿಯ ನಂತರ ಹಲವಾರು ಕ್ರೂಸ್ ಶಿಪ್ಸ್ನಲ್ಲಿ ಸೇವೆಯನ್ನ ಸಲ್ಲಿಸಿರುತ್ತಾರೆ. ಪ್ರಸ್ತುತ ದಕ್ಷಿಣ ಕನ್ನಡ ಎಕ್ಸ್ ಸರ್ವಿಸ್ಮೆನ್ ಅಸೋಸಿಯೇಷನ್ನ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಇವರು ಪ್ರೀತಿಯ ಮಡದಿ ಶ್ರೀಮತಿ ಸ್ವಾತಿ ಪೈ ಹಾಗೂ 2 ಗಂಡು ಮಕ್ಕಳ ಸುಖಿ ಸಂಸಾರ ಇವರದ್ದು. ಬನ್ನಿ ಇವರನ್ನ ನಮ್ಮ ರುಚಿಯಲ್ಲಿ ಆದರಪೂರ್ವಕವಾಗಿ ಸ್ವಾಗತಿಸೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಇಂಡಿಪೆಂಡೆನ್ಸ್ ಡೇಯ ಶುಭಾಶಯಗಳು ತಮಗೆ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಥ್ಯಾಂಕ್ ಯು ಸರ್. ಇವತ್ತಿನ ಈ ಒಂದು ಒಳ್ಳೆಯ ದಿನ ಅಂತ ಹೇಳಿದರೆ ಎಲ್ರಿಗೂ ಕೂಡ ಒಂದು ಸಂಭ್ರಮದ ದಿನ. ಸೊ ಇಡೀ ಭಾರತವೇ ಒಂದು ಹಬ್ಬವನ್ನು ಆಚರಿಸುವಂಥ ಒಂದು ದಿನ ಇವತ್ತು. ನಮ್ಮ ಭಾರತಕ್ಕೆ ಇಂಡಿಪೆಂಡೆನ್ಸ್ ಸಿಕ್ಕಿದಂಥ ದಿನ. ಇಂಥ ಒಂದು ಒಳ್ಳೆಯ ದಿನದಂದು ನೀವು ನಮ್ಮ ಜೊತೆಗಿದ್ದೀರಿ, ತುಂಬ ಸಂತೋಷ ಆಗ್ತಾ ಇದೆ. ಸೊ ನೇವಿಯಲ್ಲಿ 15 ವರ್ಷಗಳ ಕಾಲ ಸರ್ವಿಸನ್ನು ಮಾಡಿದಿರಿ ಮೇಡಮ್. ತಾವು ಕೂಡ ಅಲ್ಲೇ ಒಟ್ಟಿಗೆ ಇದ್ರೆ ಹೇಗೆ? ಇಲ್ಲ ಇರಲಿಲ್ಲ. ಓಕೆ. ಅವರು ಲಾಸ್ಟ್ 2 ವರ್ಷ ಸರ್ವಿಸಲ್ಲಿ ಇದ್ದಾಗ ಮದುವೆ ಆಗೋದು. ಓಕೆ. ಸೊ ಅಂದರೆ ತಾವು ಯಾವ ವರ್ಷದಲ್ಲಿ, ಯಾವ ಏಜಲ್ಲಿ ಇದು ಸರ್ವಿಸ್ಗೆ ಜಾಯ್ನ್ ಆದ್ರಿ ಸರ್? ನಾನು ಜಾಯ್ನ್ ಆಗಿದ್ದು 17 ವರ್ಷ ಏಜಲ್ಲಿ. 17 ವರ್ಷ. ಓ, ಯುವಕ. ವೆರಿ ನೈಸ್. ಸೊ ಈಗಿನ ಯುವಕರು ಇದನ್ನ ಪ್ರೇರಣೆಯಾಗಿ ತಗೊಳ್ಬೇಕು. ಯಾಕೆಂತ ಹೇಳಿದರೆ
ನಮ್ಮ ದೇಶವನ್ನು ಸರ್ವ್ ಮಾಡೋದು ಅಂತ ಹೇಳಿದರೆ ಅದೊಂದು ಅಷ್ಟು ಸುಲಭದ ಕೆಲಸ ಅಲ್ಲ. ಸೊ ಅದಕ್ಕೆ ಅಷ್ಟೇ ಡೆಡಿಕೇಶನ್ ಕೂಡ ಬೇಕು. ಆ ಒಂದು ಏಜಲ್ಲಿ ಜಾಯ್ನ್ ಆಗೋದು ಅಂತ ಹೇಳಿದರೆ ಇನ್ನೂ ಒಂದು ಇನ್ಸ್ಪಿರೇಷನ್ ಆಗುವಂಥ ನಮ್ಮ ಒಂದು ಯುವ ಜನತೆಗೆ. ಸೊ ಕಿಚನ್ನಲ್ಲಿ ಈ ಒಂದು ಹಬ್ಬದ ದಿನವನ್ನು ನಾವು ಆಚರಿಸೋಣ. ಖಂಡಿತ ಬನ್ನಿ. ಎಸ್ ಮೇಡಮ್, ಎಸ್ ನಮ್ಮ ಕಿಚನ್ಗೆ ಸ್ವಾಗತ ತಮಗೆ. ಸೊ ಇವತ್ತು ಈ ಒಂದು ಸ್ಪೆಷಲ್ ಡೇಗೆ ಏನೆಲ್ಲ ಐಟಮ್ಸ್ ಮಾಡ್ತಾ ಇದ್ದೀರಿ? ಇವತ್ತು ಕ್ಯಾರೆಟ್ ಹಲ್ವಾ, ಒಂದು ಸ್ವೀಟ್ ಸಿಹಿ, ಮತ್ತೆ ಅವಲಕ್ಕಿಯಿಂದ ಏನೋ ಡಿಫ್ರೆಂಟ್ ರೆಸಿಪಿಯಾ? ಸ್ವಲ್ಪ ಡಿಫರೆಂಟ್. ಸ್ವಲ್ಪ ಡಿಫ್ರೆಂಟ್. ಓಕೆ, ಅಂದರೆ ಹಬ್ಬ ಹರಿದಿನ ಅಂತ ಹೇಳಿದ್ಮೇಲೆ ಅಲ್ಲಿ ಏನಾದರೂ ಒಂದು ಸ್ವೀಟ್ ಇದ್ದೇ ಇರಬೇಕು. ಸೊ ಅದರಲ್ಲೂ ಕೂಡ ಇದು ಇವತ್ತಿನ ಒಂದು ಸ್ಪೆಷಲ್ ಡೇ. ಆ್ಯಕ್ಚುಲಿ ನಾವು ಆರಾಮ್ಸೆ ಇರಬೇಕು ಅಂತ ಹೇಳಿದ್ರೆ, ನಿಟ್ಟುಸಿರು ತಗೊಂಡು ಈ ಒಂದು ದೇಶದಲ್ಲಿ ಇರಬೇಕು ಅಂತ ಹೇಳಿದರೆ ಸ್ವಾತಂತ್ರ್ಯ ದಿನ ಅಂತೂ ಈ ಒಂದು ದಿನವನ್ನು ತುಂಬ ಸಂಭ್ರಮದಲ್ಲಿ ಎಲ್ಲರೂ ಕೂಡ ಆಚರಿಸ್ಬೇಕು. ಎಸ್, ಹಾಗಾದರೆ ಸ್ವೀಟ್ ನೋಟಲ್ಲೇ ಸ್ಟಾರ್ಟ್ ಮಾಡ್ಕೊಳ್ಳೋದು. ನಾನು ನೋಡ್ತಾ ಇದ್ದೀನಿ ಕ್ಯಾರೆಟ್ ಇದೆ, ಸೊ ಹಾಗಾಗಿ ಕ್ಯಾರೆಟ್ ಅಲ್ವಾ ಫಸ್ಟ್. ಸರಿ ಮೇಡಮ್, ಸೊ ಸರ್ ಏನಾದರೂ ಕುಕ್ಕಿಂಗ್ ಎಲ್ಲ ಮಾಡ್ತಾರಾ ಮನೆಯಲ್ಲಿ? ಬರ್ತಾ ಇರ್ತಾರೆ, ಆದ್ರೆ ನಾನೇ ಬೇಡ ಅಂತ ಬೇಡ ಹೇಳ್ತೀನಿ. ನೋಡೋಣ ಇವತ್ತು ಆ್ಯಕ್ಚುಲಿ ಯಾವುದಾದ್ರೂ ಒಂದು ರೆಸಿಪಿ ಸರ್ವ್ ಮಾಡ್ತಾರ ಅಥವಾ ನೀವೇನ ಎಲ್ಲ? ಸೊ ಕಿಚನ್ದು ನೀವೇ ಎಲ್ಲ ರಾಯಬಾರಿ. ಓಕೆ, ಸರಿ ಮೇಡಮ್, ಸ್ಟಾರ್ಟ್ ಮಾಡೋಣ. ಹೇಗೆ ಫಸ್ಟ್ ಒಂದು ಕಡಾಯಿ ಕೊಡ್ಲಾ? ಎಸ್. ತುಪ್ಪ, ಗೋಡಂಬಿ ಹಾಕಿ. ಸರ್, ನೀವು ಇಂಡಿಯನ್ ನೇವಿಗೆ ಜಾಯಿನ್ ಆಗಿ 15 ಇಯರ್ಸ್ ಅದರಲ್ಲಿ ಸರ್ವಿಸ್ ಮಾಡಿದ್ದೀರಿ ಅಂತ ಹೇಳಿದ್ರಿ. ಸರ್, ನಿಮ್ಮ ಬಗ್ಗೆ ತಿಳ್ಕೊಳ್ಳುವಾಗ ನೀವು ಸಬ್ಮೆರಿನಲ್ಲಿ ಕೂಡ ಇದು ಕೆಲಸ ಮಾಡಿದ್ದೀರಿ ಅಂತ ಹೇಳಿದ್ರಿ. ಇಲ್ಲ, ನೇವಿಯಲ್ಲಿ ಹೇಗೆಂದ್ರೆ 3 ವಿಂಗ್ ಇರ್ತದೆ. ಒಂದು ಏರ್ ವಿಂಗ್, ನೇವಿಯಲ್ಲಿ ಸಹ 3 ವಿಂಗ್ ಇದೆ. ಒಂದು ಏರ್ ವಿಂಗ್, ಒಂದು ಸರ್ಫೇಸ್ ವಿಂಗ್, ಮತ್ತೊಂದು ಸಬ್ಮೆರಿನ್ ವಿಂಗ್. ನಾನಿದ್ದದ್ದು ಸರ್ಫೇಸ್ ವಿಂಗ್ ಅಲ್ಲಿ. ಸರ್ಫೇಸ್ ವಿಂಗ್ ಅಂದ್ರೆ ಹೇಗೆ? ಅಂದ್ರೆ ಶಿಪ್ಪಿನಲ್ಲಿ ಹೋಗುವಂತದ್ದು ಮತ್ತು ಬೇಸ್ ಅಲ್ಲಿ ಕೆಲಸ ಮಾಡುವಂಥದ್ದು. ಏರ್ ವಿಂಗ್ ನವರು ಜಾಸ್ತಿ ಯಾರಂದ್ರೆ ಪೈಲಟ್ಸ್ಗಳು, ಮತ್ತೆ ಪೈಲಟ್ ಸಪೋರ್ಟ್ ಟೀಮ್ ಏರ್ಪೋರ್ಟ್ ಅಲ್ಲೆಲ್ಲ ಇರುವಂತದ್ದು. ಹಾಗೆ ಸಬ್ಮೆರಿನ್ ಅಂದ್ರೆ ನೀರಿನ ಕೆಳಗಡೆ ಹೋಗುವಂತದ್ದು ಒಂದು ಸಾಧನ, ಎಲ್ಲರಿಗೂ ಗೊತ್ತಿದೆ. ಸೊ ಅದು ಸಬ್ಮೆರಿನ್ ಅಲ್ಲಿರುವವರು ಸಬ್ಮೆರಿನ್ ಮತ್ತು ಬೇಸ್ ಅಲ್ಲಿ ಕೆಲಸ ಮಾಡುವಂಥದ್ದು. ಓಕೆ, ಸೊ ಅಂದ್ರೆ ಅವರು ಆಗಾಗ ಇದಕ್ಕೆ ಬೇಸ್ ಅಲ್ಲಿ ಸಹ ಬರ್ತಾರಾ ಹೇಗೆ? ಹೌದು, ಅವರಿಗೂ ಬೇಸ್ ಅಲ್ಲೂ ಸರ್ವಿಸ್ ಮಾಡಬೇಕೆಂಬ ಒಂದು ನಿಯಮವಿದೆ. ಇಂತಿಷ್ಟು ಸಮಯ ಸಬ್ಮೆರಿನ್ ಅಲ್ಲಿ ಇರಬಹುದು, ಅದರ ನಂತರ ಕಂಪಲ್ಸರಿಯಾಗಿ ಬೇಸ್ ಅಲ್ಲಿ ಬರಬೇಕು ಅಂತ ಹೇಳಿ ಒಂದು ನಿಯಮ. ಹಾಗೇನೆ ಬೇಸಲ್ಲಿ ಇದ್ದವ್ರಿಗೂ ಕೂಡ ಸಬ್ಮೆರಿನ್ಗೆ ಹೋಗ್ಲೇಬೇಕು ಅನ್ನೋ ನಿಯಮ ಏನಾದರೂ ಇದೆಯಾ? ಹೌದು, ಸಬ್ಮೆರಿನ್ ಕ್ಯಾಡರ್ನವರು ಇಂತಿಷ್ಟು ವರ್ಷ ಬೇಸ್ ಅಲ್ಲಿ ಇದ್ದ ಮೇಲೆ ಸಬ್ಮೆರಿನಿಗೆ ಹೋಗಬೇಕು ಅಂತ ಹೇಳಿ ಒಂದು ನಿಯಮ ಇದೆ. ಅದೊಂದು ಸೈಕಲ್ ಅದು. ಇಷ್ಟು ತಿಂಗಳು ಸಬ್ಮೆರಿನ್ ಅಲ್ಲಿ ಇದ್ರೆ ಇಷ್ಟು ತಿಂಗಳು ಬೇಸ್ ಅಲ್ಲಿ ಇದ್ದು ಮತ್ತೆ ಅವರು ಫ್ರೆಶ್ ಆಗಿ ಪುನಃ ಸಬ್ಮೆರಿನಿಗೆ ಹೋಗುವುದು. ಓಕೆ, ನಿಮಗೆ ಸರ್ಫೇಸ್ ಅಲ್ಲೇ ಯಾವಾಗಲೂ ಇರ್ತಾ ಇದೆ? ನಾನು ಸರ್ಫೇಸ್ ಅಲ್ಲೇ ಡ್ಯೂಟಿ. ಸೊ ಆ್ಯಕ್ಚುಲಿ ಒಂದು ಕಡಲಲ್ಲಿ ಹಾಗೆ ತೇಲ್ತಾ ನಾವು ಎಲ್ಲಿಗಾದ್ರೂ ಹೋಗೋದು ಅಂತ ಹೇಳಿದ್ರೇ ತುಂಬ ಕಷ್ಟ. ಅದರಲ್ಲೂ ಕೂಡ ಎಷ್ಟೋ ತಿಂಗಳಗಟ್ಟಲೆ ನೀವು ಅದರಲ್ಲೇ ಇರಬೇಕು, ಅಲ್ಲೇ ಸರ್ವಿಸ್ ಮಾಡಬೇಕು. ಹೆಚ್ಚಾಗಿ ನೀವು ಸರ್ಫೇಸಲ್ಲಿ ನೀವು ಸರ್ವಿಸ್ ಮಾಡ್ತಾ ಇರುವಾಗ ನಿಮಗೆ ರಜೆ ಅಂತ ಸಿಗೋದು ಎಷ್ಟು ಸ್ಪಾನಲ್ಲಿ? ವರ್ಷದಲ್ಲಿ 2 ತಿಂಗಳು ರಜೆ ಸಿಗ್ತಾ ಇರ್ತಿತ್ತು ನಮಗೆ. ವರ್ಷಕ್ಕೆ 2 ತಿಂಗಳು ಆನ್ಯುವಲ್ ಲೀವ್ ಇರ್ತದೆ, 1 ತಿಂಗಳು ಕ್ಯಾಜುವಲ್ ಲೀವ್ ಇರ್ತದೆ. ಆನ್ಯುವಲ್ ಲೀವ್ ಅನ್ನು ಕಂಪಲ್ಸರಿ ಆಗಿ ನಾವು ತಗೊಳ್ಬೇಕಾಗ್ತದೆ. ಇಲ್ಲದಿದ್ರೆ ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವ ಒಂದು ಫೆಸಿಲಿಟಿಯೂ ಇದೆ. ಆ 2 ತಿಂಗಳು ನಮಗೆ ಸಿಗ್ತದೆ, ಮತ್ತು 1 ತಿಂಗಳು ಕ್ಯಾಜುವಲ್ ಲೀವ್ ಅದು ಆಪ್ಷನಲ್, ಬೇಕಿದ್ರೆ ತಗೊಳ್ಬಹುದು, ಇಲ್ಲಾದ್ರೆ ಬಿಡ್ಬೋದು, ಆ ಥರ. ಓಕೆ, ಸೊ ವರ್ಷದಲ್ಲಿ 2 ತಿಂಗಳು ಮನೆಗೆ ಬರಲಿಕ್ಕೆ ಸಿಗ್ತಾ ಇತ್ತು. ಸೊ ಹಾಗಾದ್ರೆ ನೀವು ಅವ್ರ ಸರ್ವಿಸಲ್ಲಿರುವಾಗ 2 ವರ್ಷದ ಮೊದಲು ಲಾಸ್ಟ್ ಇರುವಾಗ ನೀವು ಮದುವೆ ಆದದ್ದು. ಓಕೆ, ಸೊ ಆ 2 ತಿಂಗಳಲ್ಲೇ ಹೆಣ್ಣು ನೋಡಿ ಎಲ್ಲ ಫಿಕ್ಸ್ ಆಗಿ ಮದುವೆ ಆಗಿದ್ದು ಸರ್ ಹೇಗೆ? ಹೌದು ಅಂತ ಹೇಳ್ಬೋದು. ಸೊ ಮೇಡಮ್, ನೀವು ಹೇಳಿ ಫಸ್ಟ್ ನಿಮಗೆ ಈ ಒಂದು ಸೊ ಪ್ರಪೋಸಲ್ ಬಂದಾಗ ಹೇಗೆ ಇತ್ತು ರಿಯಾಕ್ಷನ್? ಸೊ ನಿಮಗೆ ಹೇಗೆ ಅನ್ನಿಸ್ತು? ಆ್ಯಕ್ಚುಲಿ ಅವರು ಫಸ್ಟೇ ಅದರಲ್ಲಿ ಸರ್ವಿಸಲ್ಲಿದ್ದರು. ಹೌದು, ಅದಂದರೆ ನನಗೆ ಸ್ವಲ್ಪ ಐಡಿಯಾ ಇತ್ತು. ನಾನು ಸಹ ಶಾಲೆಯಲ್ಲಿ ಇರುವಾಗ NCCಯಲ್ಲಿ ಎಲ್ಲ ಇದ್ದೆ, ಹಾಗೆ ಇಂಡಿಯನ್ ನೇವಿಯಲ್ಲಿ ಅಂತ ಹೇಳಿದಾಗ ನನಗೆ ಸ್ವಲ್ಪ ಐಡಿಯಾ ಇತ್ತು, ದೇಶ ಸೇವೆ ಮಾಡುವವರು ಅಂತ ಐಡಿಯಾ ಇತ್ತು.
ಬಟ್ ಅದ್ರ ಆದ್ಮೇಲೆ ನಿಮಗೆ ಅದರದ್ದು ಪೂರ್ತಿಯಾಗಿ ಹೇಗೆ ಅಂತ ಗೊತ್ತಾಗಿದ್ದು. ಆಕ್ಚುಲಿ NCC ಅಲ್ಲಿ ಇದ್ದವರು ಒಂದು ಸ್ವಲ್ಪ ಅವ್ರಿಗೆ ಡಿಫೆನ್ಸ್ ಎಕ್ಸ್ಪೋಜರ್ ಇರುತ್ತೆ ಖಂಡಿತವಾಗ್ಲೂ. ಆ ಡಿಸಿಪ್ಲಿನ್ ಆಗಿರಲಿ ಅದೆಲ್ಲ ಖಂಡಿತವಾಗಿ ಅದರಲ್ಲಿ ಬಂದಿರುತ್ತೆ ಅಲ್ಲ. ಸೊ ನಾನು ಕೂಡ ರಿಪಬ್ಲಿಕ್ ಡೇ ಪೆರೇಡನ್ನು ಅಟೆಂಡ್ ಮಾಡಿದ್ದೀನಿ. ನೀವು ಕೂಡ ರಿಪಬ್ಲಿಕ್ ಡೇ ಪೆರೇಡ್ಗೆ ಅವರನ್ನು ರೆಡಿ ಮಾಡುವಂಥದ್ದು ಮಾಡಿದಿರಿ. ನಾನು ನ್ಯಾಷನಲ್ ಇಂಟಗ್ರೇಷನ್ ಅವೇರ್ನೆಸ್ ಕ್ವಿಜ್ ಅಂತೇಳಿ ಮುಂಚೆ ಇರುತ್ತಿತ್ತು, ಅದರ ಕೋಚ್ ಆಗಿದ್ದೆ 2003ರ ರಿಪಬ್ಲಿಕ್ ಡೇ ಪರೇಡ್ ಅಲ್ಲಿ. ಓಕೆ. ಕರ್ನಾಟಕ ಅಂಡ್ ಗೋವಾ ಡೈರೆಕ್ಟರೇಟ್ ನಮಗೆ ಕೋಚ್ ಆಗಿ ನಿಯುಕ್ತಿ ಮಾಡಿದ್ರು. ಓಕೆ ಓಕೆ. ಸೊ ನೀವು ಯಾವ ಬಟಾಲಿಯನ್ಗೆ ಇದ್ರಿ? ಯಾವ ಬಟಾಲಿಯನ್ ಇಲ್ಲಿ ಇದ್ದಿದ್ದು? ಇಲ್ಲಿ ನಾವು ಮಂಗಳೂರು 5 ಕರ್ನಾಟಕ ನೇವಲ್ ಯೂನಿಟ್ NCC ಅಂತೇಳಿ. ನೇವಲ್ ಯೂನಿಟ್ ಅಲ್ಲಿ. ಹೌದು. ವಿ ಕಮ್ಸ್ ಅಂಡರ್ ಕರ್ನಾಟಕ ಅಂಡ್ ಗೋವಾ ಡೈರೆಕ್ಟರೇಟ್ ಆಫ್ NCC. ಸೊ ಐ ವಾಸ್ ಇನ್ 3 ಕರ್ನಾಟಕ ಗರ್ಲ್ಸ್ ಬಟಾಲಿಯನ್ NCC ಮೈಸೂರು. ಸೊ ರಿಪೋರ್ಟಿಂಗ್. ಸೊ ಇದು ಇನ್ನೂ ಫ್ರೈ ಆಗಬೇಕಾ? ಫ್ರೈ ಆಗಿದೆ, ಅದಕ್ಕೆ ಹಾಲು ಹಾಕಿದ್ದೇನೆ. ಓಕೆ. 1-2 ನಿಮಿಷ ಆಗಿದೆ. ಈಗ ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ. ಸರ್ ನಿಮಗೆ ನೀವು ಸೇಲ್ ಮಾಡ್ತಾ ನೀವು ಸರ್ವಿಸ್ ಮಾಡ್ತಾ ಇರುವಾಗ ಸರ್ಫೇಸಲ್ಲಿ ಸರ್ವ್ ಮಾಡ್ತಾ ಇರುವಾಗ ನಿಮಗೆ ಏನೆಲ್ಲ ಅಲ್ಲಿ ಅಡಕು ತೊಡಕುಗಳು ಬರ್ತಾ ಇತ್ತಾ, ಹೇಗೆ ಅದು ಆ ಒಂದು ಎಕ್ಸ್ಪೀರಿಯನ್ಸನ್ನು ನಮ್ಮ ಜೊತೆಗೆ ಶೇರ್ ಮಾಡಿ. ನೇವಿಯಲ್ಲಿ ಶಿಪ್ ಅಲ್ಲಿರುವಾಗ ಅಡಕು ತೊಡಕುಗಳು ಬರ್ತವೆ, ಬೇಸಲ್ಲಿದ್ದಾಗ ಬರುವುದಿಲ್ಲ. ಬೇಸಲ್ಲಿರುವುದಂದ್ರೆ ತುಂಬಾ ಸಂತೋಷ. ಯಾಕಂದ್ರೆ ನಾವು ಎಣಿಸಿದಾಗೆ ಸಮುದ್ರ ಅಷ್ಟು ಶಾಂತವಾಗಿರುವುದಿಲ್ಲ ಯಾವಾಗಲೂ. ಸಮುದ್ರದಲ್ಲಿ ಅಲೆಗಳು ಮೇಲೆ ಕೆಳಗೆ ಹೋಗ್ತಾ ಇರ್ತವೆ. ಕೆಲವೊಮ್ಮೆ ಸಿ ರಫ್ ಅಂತ ಕಂಡೀಷನ್ ಅಂತ ಹೇಳ್ತಾರೆ. ಆ ಸಿ ರಫ್ ಕಂಡೀಷನ್ ಅಲ್ಲಿ ಶಿಪ್ ಹೋದಾಗ ತುಂಬಾ ಅಲ್ಲಾಡ್ತದೆ. ಈ ತರ ಅಡುಗೆ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಏನಿದ್ರು ಕಿಚಡಿ ಮಾಡಿಕೊಂಡು ತಿನ್ಬೇಕು. ಸೊ ಅಂತ ಸಿಚುವೇಶನ್ಗಳು ಬರ್ತವೆ. ಆದ್ರೆ ಬೇಸಲ್ಲಿರುವಾಗ ಹಾಗೆ ಅಲ್ಲ. ಬೇಸಲ್ಲಿರುವಾಗ ರಾಜ ಮರ್ಜಿಯಲ್ಲಿ ಏನು ಬೇಕಾದ್ರೂ ಮಾಡಿಕೊಂಡು ತಿನ್ಬಹುದು, ಅದೇನೋ ಅಲ್ಲಾಡೋದಿಲ್ಲ. ಶಿಪ್ಪಲ್ಲಿರುವಾಗ ತುಂಬಾ ತೊಡಕು ಬೀಳ್ತೀವಿ. ಎಲ್ಲರೂ ಎಣಿಸ್ತಾರೆ ಶಿಪ್ ನೀರಲ್ಲುಂಟು, ಅವರಿಗೆ ನೀರಿಗೆ ಏನು ತೊಂದರೆ ಇಲ್ಲ ಅಂತೇಳಿ. ಅದರ ಸುತ್ತು ಇರುವುದು ಅದು ಉಪ್ಪು ನೀರು, ಅದನ್ನು ಯಾವುದಕ್ಕೂ ಉಪಯೋಗ ಮಾಡುವಾಗಿಲ್ಲ. ಸೊ ನೀರಿಗೋಸ್ಕರ ತುಂಬಾ ತೊಂದರೆ ಆಗ್ತಿತ್ತು. ನೀರಿನ ಮಧ್ಯೆ ಇದ್ರೂ ಕೂಡ ನೀರಿಗೆ ತೊಂದರೆ ಅಲ್ಲ. ಯಾರು ಹೇಳಿದ್ರು ಅದು ಈಗ ಆಶ್ಚರ್ಯ ಎನಿಸಬಹುದು. ಯಾಕಂದ್ರೆ ನೀರಿನ ನಡುವಲ್ಲಿದ್ದು ನೀರು ಸಿಗ್ತಾ ಇರಲಿಲ್ಲ. ಸೊ ಅದನ್ನು ನಾವು ರೇಷನಲ್ಲಿ ಯೂಸ್ ಮಾಡಬೇಕಿತ್ತು. ಸೊ ಅಂಥದ್ದೊಂದು ಅಡಕು ತೊಡಕು ಏನಿದ್ರು ಶಿಪ್ಪಲ್ಲೇ ಇರ್ತಿತ್ತು ವಿನಃ ಬೇಸಲ್ಲಿ ಇರ್ತಿರ್ಲಿಲ್ಲ. ಸೊ ನಾವು ಎನಿಸಿದಾಗ ಎಷ್ಟು ಆರಾಮಾಗಿರುತ್ತೆ. ಸೊ ಶಿಪ್ಪಲ್ಲಿ ಬೇಕಾದಾಗೆ ಅವರಿಗೆಲ್ಲ ಇರುತ್ತೆ. ಬಟ್ ನೀರಿಗೂ ಕೂಡ ಅಷ್ಟು ಅಭಾವ ಇರುವಾಗ, ಸೊ ಅಭಾವ ಇದೆ ಅಂತ ಆದಮೇಲೆ ನಾವು ಇಲ್ಲಿ ಆದರೆ ಹೇಗೋ ಇಮಿಡಿಯೇಟ್ ಹೇಗಾದರೂ ನಾವು ಅದನ್ನು ಪೂರೈಕೆ ಮಾಡ್ಕೊಳ್ಬೋದು. ಅಲ್ಲಿ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ಎಷ್ಟು ಕಷ್ಟಕರವಾದಂಥ ಒಂದು ಸಿಚುವೇಶನ್ ಅಂತ ನೀವು ಹೇಳುವಾಗ ಗೊತ್ತಾಗ್ತಾ ಇದೆ. ಸರ್ ಶಿಪ್ಪಲ್ಲಿರುವಾಗ ಈ LTT ವಾರನ್ನು ಇದರದ್ದು ಕೂಡ ನೀವು ಅಲ್ಲಿ ಸರ್ವಿಸ್ ಮಾಡಿದ್ದೀರಿ ಅಂತ ಹೇಳಿ, ಇದ್ರ ಬಗ್ಗೆ ಹೇಳಿ ಸರ್. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ 1991 ಮೇ 25ರಂದು ನಮ್ಮ ನೆಚ್ಚಿನ ನಾಯಕರಾದ ರಾಜೀವ್ ಗಾಂಧಿ ಅವರ ಹತ್ಯೆ ಆಯಿತು LTT ಅವರಿಂದ. ಅದು ಹತ್ಯೆ ಆದ ಕೂಡಲೇ ಇಂಡಿಯನ್ ನೇವಿಯವರು ಒಂದು ಆಪರೇಷನ್ ಅನ್ನು ಸ್ಟಾರ್ಟ್ ಮಾಡಿದರು. ಅದರ ಹೆಸರು ಆಪರೇಷನ್ ತಾಶಾ ಅಂತೇಳಿ. ತಮಿಳುನಾಡಿನ ಕರಾವಳಿ ತೀರದಲ್ಲಿ, ಅಂದರೆ ಶ್ರೀಲಂಕಾದಿಂದ ಬರುವ LTT ಅಂದರೆ ಲಿಬರೇಷನ್ ಟೈಗರ್ಸ್ ಆಫ್ ತಮಿಳ್ ಈಳಂ ಅವರನ್ನು ಓಡಿಸುವುದಕ್ಕೋಸ್ಕರ ಅಲ್ಲಿ ಒಂದು ಆಪರೇಷನ್ ಅನ್ನು ಸ್ಟಾರ್ಟ್ ಮಾಡಿದರು. 1993ರಲ್ಲಿ ನಾನು ಆ ಆಪರೇಷನ್ ಅನ್ನು ಜಾಯಿನ್ ಆದೆ. ಅಲ್ಲಿಂದ 1997ರವರೆಗೆ ನಡುವಲ್ಲಿ ಹೋಗ್ತಾ ಬರ್ತಾ ಇದ್ದೆ. ಆದರೆ 95ರಿಂದ 97ರವರೆಗೆ ಅದರ ಹೆಡ್ ಕ್ವಾರ್ಟರ್ ಚೆನ್ನೈಯಲ್ಲಿತ್ತು, ಅಲ್ಲೇ ಕೆಲಸ ಮಾಡಿದ್ದೆ. ಸೊ ಆವಾಗ ನಮಗೆ ಆ ಒಂದು ಸುಸಂದರ್ಭ ಹೇಳ್ಬೋದು ಸಿಕ್ಕಿತ್ತು, ದೇಶಕ್ಕಾಗಿ ಏನಾದರೂ ಒಂದು ಹೊಸದಾಗಿ ಮಾಡುವಂಥದ್ದು. ಯಾಕೆಂದರೆ ನೇವಿಯವರಿಗೆ ಆರ್ಮಿ ಏರ್ಫೋರ್ಸ್ ಥರ ಯಾವಾಗಲೂ ಅದು ಆಪರೇಷನ್ನಲ್ಲಿ ಇಳಿಯುವ ಚಾನ್ಸ್ ಸಿಗುವುದು ಕಮ್ಮಿ. ಸೊ ನಮಗೆ ಆಗ ಸಿಕ್ಕಿದ್ದು ಒಂದು ನಮ್ಮ ಸೌಭಾಗ್ಯ, ಅದನ್ನು ಚೆನ್ನಾಗಿ ನಿಭಾಯಿಸಿದೆ. ಎಷ್ಟೋ ಜನ ಅಯ್ಯೋ ದೇವರೇ ವಾರ್ ಶುರು ಆಗ್ತದಲ್ಲಪ್ಪ ಅಂತ ಟೆನ್ಷನ್ ಮಾಡ್ತಾ ಇದ್ರೆ, ಈ ಡಿಫೆನ್ಸಲ್ಲಿ ಇರುವವರು ಇಂಥ ಒಂದು ಸಂದರ್ಭವನ್ನು ಸುಸಂದರ್ಭ ಅಂತ ಹೇಳ್ತಾ ಇದ್ದೀರಿ. ಹೌದು. ಸೊ ಹೆಮ್ಮೆಯ ವಿಚಾರ ಆ್ಯಕ್ಚುಲಿ. ವೆರಿ ನೈಸ್.
ಸೊ ಮೇಡಮ್ ಮಾತಾಡ್ತಾ ಮಾತಾಡ್ತಾ ಅವ್ರದ್ದು ಗಾಜರ್ಕ ಅಲ್ವಾ ರೆಡಿ ಆಯಿತು. ಆಯ್ತು, ಬಂದು ಮಾಡುವ. ಸೊ ಇದು ರೆಡಿಯಾ? ಹೌದು, ರೆಡಿ ಆಗಿದೆ. ಓಕೆ, ಡನ್. ಸೊ ಸರ್ವ್ ಮಾಡಿ. ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ಗಂತ ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಸೊ ನಾವು ಇದನ್ನು ಟೇಸ್ಟ್ ಒಟ್ಟಿಗೆ ನೋಡೋಣ. ಯಾಕೆಂತ ಹೇಳಿದರೆ ಬಾಯಿ ಸಿಹಿ ಮಾಡುವಂಥದ್ದು ಫಸ್ಟ್ ಹಕ್ಕು ನಿಮಗೆ ಬರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಇದನ್ನು ಮಾಡಿಕೊಟ್ಟದಕ್ಕೆ. ಹಬ್ಬ ಹರಿದಿನ ಅಂತ ಹೇಳಿದ ಮೇಲೆ ಸಿಹಿ ಖಾದ್ಯ ಖಂಡಿತವಾಗ್ಲೂ ಇರಬೇಕು. ಆದರೆ ಇವತ್ತು ಸ್ವಾತಂತ್ರ್ಯ ದಿನ ಏನಪ್ಪ ಹಬ್ಬ ಅಂತ ಹೇಳಿದರೆ, ಎಲ್ಲ ಹಬ್ಬಕ್ಕಿಂತ ಮಿಗಿಲಾದಂಥ ಹಬ್ಬ ಅಂತ ಹೇಳಿದರೆ ಈ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ. ಸೊ ಈ ದಿನ ಸಿಹಿ ಮಾಡಿಕೊಟ್ಟಿದ್ದಾರೆ. ನೆಕ್ಸ್ಟ್ ರೆಸಿಪಿ ಏನೋ ಪೋಹದಿಂದ ಮಾಡ್ತೀನಿ ಅಂತ ಹೇಳಿದರೆ, ಯಾವ ರೆಸಿಪಿ ಗೊತ್ತಿಲ್ಲ, ಅವರೆಲ್ಲ ತಯಾರಿ ಮಾಡ್ಕೊಳ್ಳುವಷ್ಟು ಹೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ಪಾರ್ಕ್ ಕನ್ನೂರು, ನಾರನ್ಸ ಡೈಲಿ ಬ್ರೆಡ್ ಅಂಡ್ ಡೈಲಿ ಫುಡ್, ಲಲಿತಾ ಜ್ಯುವೆಲ್ಲರಿ, ಹಾಗೆಯೇ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಸೊ ಸಿಹಿ ಆದಂಥ ಒಂದು ಕ್ಯಾರೆಟ್ ಹಲ್ವಾ ರೆಡಿ ಆಯಿತು. ನೆಕ್ಸ್ಟ್ ಈಗ ಯಾವ ರೆಸಿಪಿ ಹೇಳ್ಕೊಡ್ತಾರೆ? ಸರ್ ಹೇಳ್ಕೊಡ್ತಾರೆ, ಮೇಡಮ್ ಹೇಳ್ಕೊಡ್ತಾರೆ, ನೋಡ ಬನ್ನಿ. ಸೊ ಈಗ ಯಾವ ರೆಸಿಪಿ ಸರ್? ನೀವು ಮಾಡೋದಾ ಮೇಡಮ್ಮ? ಎಲ್ಲ ಮೇಡಮ್. ಸೊ ಇದು ಕಿಚನಲ್ಲಿ ಎಲ್ಲ ಅವ್ರದ್ದೇ ಅಲ್ವಾ? ಅವ್ರದ್ದೇ ರಾಜ್ಯ. ಸೊ ನೀವು ಯಾವಾಗಾದರೂ ಹೋದರೆ ಹಾಗೆ ಹೊರಗಡೆ ಹೋಗಿ ಅಂತ ಏನಾದರೂ ಅಲ್ಲಿ ಅವರ ಕಮಾಂಡ್ ನಡೆಯುತ್ತಾ ಹೇಗೆ? ಇಲ್ಲ, ಅದು ಅವರ ಡಿಪಾರ್ಟ್ಮೆಂಟ್ ಅವರೇ ನೋಡ್ಕೊಳ್ತಾರೆ, ನಮ್ಮ ಡಿಪಾರ್ಟ್ಮೆಂಟ್ ನಾವು ನೋಡ್ಕೊಳ್ತೀವಿ. ಡಿಪಾರ್ಟ್ಮೆಂಟ್ ವೈಸ್. ಸೊ ಅಲ್ಲಿ ಕಮಾಂಡಿಂಗ್ ಇಲ್ಲ ಅವ್ರದ್ದು. ಓಕೆ. ಸೊ ಹೋಗಿ ಹೆಲ್ಪ್ ಮಾಡಿದ್ರು ತಗೊಳ್ತಾರೆ. ಹಾಗಾದ್ರೆ ಇವಾಗ ಹೆಲ್ಪ್ ಮಾಡಿಸ್ಕೊಳ್ಳಿ ಮೇಡಮ್. ಎಸ್. ಸೊ ಸರಿ, ಹಾಗಾದ್ರೆ ಈಗ ಯಾವ ರೆಸಿಪಿ ಮಾಡ್ತಾ ಇದ್ದೀರಿ? ಈಗ ಪೋಹ ಮಾಡ್ತಾ ಇದ್ದೇನೆ. ಪೋಹದಿಂದ ಏನು ಇದು? ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ? ಅದು ಹೌದು, ಬ್ರೇಕ್ಫಾಸ್ಟ್ಗೆ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಸಂಜೆ ಹೊತ್ತಿನಲ್ಲಿ ಮಕ್ಕಳು ಶಾಲೆಯಿಂದ ಎಲ್ಲ ಬಂದಾಗ ಕೊಡ್ಬೋದು. ಈಗ ಎಲ್ಲ ಮ್ಯಾಗಿ, ಪಾಸ್ತಾ ಇದರಲ್ಲೇ ಆಯಿತು ಮಕ್ಕಳಿಗೆ. ಕರೆಕ್ಟ್. ಸೊ ನಾವು ಇತ್ತೀಚೆಗೆ ನಾವು ಕೂಡ ಒಂದು ಪ್ರೋಗ್ರಾಮ್ ಮಾಡಿದ್ವಿ, ಅವಲಕ್ಕಿ ಅದ್ಭುತ ಅಂತೇಳಿ. ಸೊ ಇದೇ ಒಂದು ಎಲ್ಲ ಫಾಸ್ಟ್ ಫುಡ್ ಅಂತ ಹೇಳಿದ ತಕ್ಷಣ ಸೊ ಇನ್ಸ್ಟೆಂಟ್ ಫಾಸ್ಟ್ ಫುಡ್, ಬೇರೆ ಚೈನೀಸ್ ಇದನ್ನೆಲ್ಲ ಮಾಡ್ತಾರೆ. ಸೊ ನಮ್ಮ ಒಂದು ಅವಲಕ್ಕಿ ಇಲ್ಲಿ ಅದು ಕೂಡ ಒಂದು ರೀತಿಯಾದಂಥ ಫಾಸ್ಟ್ ಫುಡ್. ಯಾಕೆಂತ ಹೇಳಿದ್ರೆ ನಮ್ಮ ಬಂದಂಥ ಒಬ್ಬರು ಕಾಂಪಿಟೇಟರ್ ಇದನ್ನು ಹೇಳ್ತಾ ಇದ್ರು. ಸೊ ನಮ್ಮ ಇಂಡಿಯನ್ ಫಾಸ್ಟ್ ಫುಡ್ ಇದು. ಫಾಸ್ಟ್ ಫುಡ್ ಅಂದರೆ ಚೈನೀಸ್ದು ಅದನ್ನೇ ಮಾಡಬೇಕು ಅಂತ ಏನಿಲ್ಲ ಅಂತ ಹೇಳಿ ಅಲ್ವಾ? ಹಾಗಾಗಿ ಇವಾಗ ನಮ್ಮ ಇಂಡಿಯನ್ ಫಾಸ್ಟ್ ಫುಡ್ ಮಾಡ್ತಾ ಇದ್ದೀರಿ. ಎಂತ ಸೇಮಿಗೆ ಎಲ್ಲ ಮಾಡ್ತಾರೆ. ನಾನು ಹಾಗೆ ಹೇಳಿದೆ, ಇದು ನಮ್ಮ ಟ್ರೆಡಿಷನಲ್ ನೂಡಲ್ಸ್. ಕರೆಕ್ಟ್. ಯಾಕೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳೆಲ್ಲ ಹೊರಗಿಂದ ಅದು ಒಂಥರ ಡಿಫ್ರೆಂಟ್ ಆಗಿರುವಂಥ ರೆಸಿಪಿ ಅಂತ ಅಂದ್ಕೊಳ್ತಾರೆ. ನಮ್ಮ ಪುರಾತನ ಟ್ರೆಡಿಷ್ನಲ್ ಅಡುಗೆಗಳನ್ನು ನೋಡ್ತಾ ಇದ್ರೆ ಅದರಲ್ಲಿ ಹೆಲ್ತ್ ಬೆನಿಫಿಷಿಯಲ್ ಇರುವಂಥದ್ದು ಇದೆ. ಹಾಗೆಯೇ ಈಗ ಏನು ಫಾಸ್ಟ್ ಫುಡ್ ಅಂತ ಹೇಳ್ತೀವಿ ಅದು ಕೂಡ ಅದರಲ್ಲಿ ಆ್ಯಡ್ ಆನ್ ಆಗುತ್ತೆ. ಜಂಕ್ ಫುಡ್ ತಿನ್ನೋ ಬದಲು ಇಂಥ ಹೆಲ್ದಿಯರ್ ಫುಡ್ಡನ್ನು ತಿನ್ನೋದು ಶ್ರೇಷ್ಠ. ಸರಿ, ಸೊ ಹೇಗೆ ಸ್ಟಾರ್ಟ್ ಮಾಡೋಣ? ಹೌದು, ಸ್ಟಾರ್ಟ್. ಹೇಗೆ? ಎಣ್ಣೆ ಹಾಕಿ. ಸೊ ಮೇಡಮ್, ನಮ್ಮ ಕಿಚನಲ್ಲಿ ಬಳಸುವಂಥದ್ದು ನಾನು ಈಗಲೇ ಹೇಳಿದೆ, ಹೆಲ್ದಿ ನಾವು ಸೇವಿಸಬೇಕು ಅಂತೇಳಿ. ಹೆಲ್ದಿ ಅಂತ ಹೇಳಿದರೆ ನಾವು ನಮ್ಮ ಅಡುಗೆ ಮನೆಯಲ್ಲೂ ಕೂಡ ಬಳಸುವಂಥದ್ದು ಹೆಲ್ದಿ ಆಯಿಲ್, ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಮ್ಮ ಲೋಕಲ್. ಎಸ್, ವೋಕಲ್ ಫಾರ್ ಲೋಕಲ್ ಅಂತ ಹೇಳಿದಾಗೆ. ಸಾಕಾ? ಒಂಚೂರು ಹಾಕಿ. ಸಾಕು. ಸೊ ಈಗಂತೂ ಸರ್ ಹರ್ಗರ್ ತಿರಂಗ ಅಂತ ಒಂದು ಅಭಿಯಾನ ಶುರು ಆಗಿದೆ. ಸೊ ಆ್ಯಕ್ಚುಲಿ ನನಗಂತೂ ತುಂಬ ಖುಷಿ. ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ? ಯಾಕೆಂದರೆ ಮೊದಲೆಲ್ಲ ಬರೀ ಗೌರ್ಮೆಂಟ್ ಆಫೀಸಸಲ್ಲಿ ಮಾತ್ರ ಮಾಡ್ತಾ ಇದ್ರು. ಹೌದು, ಜನರಲ್ಲಿ ಒಂದು ದೇಶಭಕ್ತಿಯ ಜಾಗೃತಿಯನ್ನು ಮೂಡಿಸುವುದಕ್ಕೋಸ್ಕರ, ಸ್ಪೆಷಲಿ ಯಂಗರ್ ಜನರೇಷನ್ ಯುವಕರಿಗೆ
ಮತ್ತು ಮಕ್ಕಳಿಗೆ ದೇಶದ ಬಗ್ಗೆ ಸ್ವಲ್ಪ ಅಭಿಮಾನ ಬೆಳಗಬೇಕು ಅಂತ ನಮ್ಮ ಸರ್ಕಾರ ಈ ಯೋಜನೆಯನ್ನು ಹಮ್ಮಿಕೊಂಡಿದೆ. ತುಂಬ ಒಳ್ಳೆಯ ಯೋಜನೆ. ಹರ್ ಘರ್ ತಿರಂಗ ಅಮೃತ ಮಹೋತ್ಸವದ ಸಲುವಾಗಿ ಮುಂಚಿನ ಸಾರಿ ಅವರು ಮಾಡಿದ್ರು, ಈ ಸಾರಿ ಅದರ ಕನ್ಕ್ಲೂಡಿಂಗ್ ಸೆಷನ್ ಮಾಡ್ತಾ ಇದ್ದಾರೆ. ಮೊನ್ನೆ ನಾನು ಹೋಗಿದ್ದೆ, ಇನ್ನೊಂದು ಸ್ಲೋಗನನ್ನು ಮಾಡಿದ್ದಾರೆ. ಅದು ಏನಂದರೆ ಮೇರಿ ಮಾಟಿ ಮೇರಾ ದೇಶ್. ಮೇರಿ ಮಾಟಿ ಮೇರಾ ದೇಶ್ ಮೊನ್ನೆ 9ನೇ ತಾರೀಕಿಗೆ ಶುರುವಾಗಿದೆ. 9ರಿಂದ 15ರವರೆಗೆ ಆ ಒಂದು ಥೀಮ್ನ ಮೂಲಕ ಜನರನ್ನು ದೇಶಭಕ್ತಿಯನ್ನು ಜಾಗೃತಿಗೊಳಿಸುವ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ಸೊ 9ನೇ ತಾರೀಕಿಗೆ ನಾವು ಒಂದು ಗ್ರಾಮ ಪಂಚಾಯಿತಿ ಇಲ್ಲಿಯ ಹತ್ತಿರವಿರುವ ಒಂದು ನರಿಕೊಂಬು ಗ್ರಾಮ ಪಂಚಾಯಿತಿಗೆ ಹೋಗಿ ಡಾಕ್ಟರ್ NSAM ಪ್ರೀ ಯೂನಿವರ್ಸಿಟಿ ಕಾಲೇಜ್ ನಂತೂರಿನಲ್ಲಿರುವಂಥದ್ದು ಅವರ ಸಹಯೋಗದೊಂದಿಗೆ ಗ್ರಾಮ ಪಂಚಾಯಿತಿಯಲ್ಲಿ ದೇಶಕ್ಕಾಗಿ ಜೀವವನ್ನು ಬಲಿದಾನಗೈದ ಯೋಧರನ್ನು ನೆನೆಸಿ ಅಲ್ಲಿ ಗಿಡವನ್ನು ನೆಡುವ ಕಾರ್ಯಕ್ರಮವನ್ನು ಮತ್ತು ಕೆಲವು ಹಳ್ಳಿಗಳಲ್ಲಿ ಯೋಧರ ಸ್ಮಾರಕವನ್ನು ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದು ಒಂದು ನೇಷನ್ ವೈಡ್ ಆಕ್ಟಿವಿಟಿ ನಡೀತಾ ಇದೆ. ಹರ್ ಘರ್ ತಿರಂಗಾ ಜೊತೆ ಇದನ್ನು ಒಂದು ಅಭಿಯಾನವನ್ನು ಮಾಡಿದ್ದಾರೆ. ತುಂಬಾ ಒಳ್ಳೆಯದು. ನಮ್ಮ ಯುವ ಪೀಳಿಗೆಗೆ ಅದರ ಬಗ್ಗೆ ಅರಿವು ಇರಬೇಕು ಅಂತೇಳಿ ನನ್ನದು ಒಂದು ಅನಿಸಿಕೆ. ಖಂಡಿತ ಯಾಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ಜನ್ರೇಷನ್ಗೆ ಈಗ ಎಲ್ಲವೂ ಕೂಡ ಅವರಿಗೆ ಈಸಿಯಾಗಿ ಸಿಕ್ಕಿದಂಥದ್ದು. ಸೊ ನಾವು ಕೂಡ ಅದನ್ನು ಈ ಒಂದು ಸ್ವಾತಂತ್ರ್ಯವನ್ನು ನಾವು ಪಡ್ಕೊಂಡ ನಂತರ ಸೊ ಹೆಚ್ಚಾಗಿ ಅದರ ಒಂದು ವ್ಯಾಲ್ಯೂ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಜನ್ರೇಷನ್ ಕೂಡ ತುಂಬ ವಿದೇಶಿ ಇದರ ಬಗ್ಗೆ ಅವಲಂಬಿತ ಆಗೋ ಬದಲು ನಮ್ಮ ದೇಶದ ಮೇಲೆ ಪ್ರೀತಿ ಬರಬೇಕು ಅಂತ ಹೇಳಿದ್ರೆ ಇಂಥ ಒಂದು ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳು ಖಂಡಿತವಾಗ್ಲೂ ಆಗಬೇಕು. ಸೊ ಇದು ಒಳ್ಳೆ ಒಂದು ಅಭಿಯಾನ ಆ್ಯಕ್ಚುಲಿ. ಎಸ್ ಮೇಡಮ್ ಮಾತಾಡ್ತಾ ಇದ್ದಾಗೆ ಅವರೆಲ್ಲ ಒಗ್ಗರಣೆ ಹಾಕಿ ಆಯಿತು ಅಲ್ವಾ? ಎಸ್ ಮೇಡಮ್, ಏನೆಲ್ಲ ಹಾಕಿದ್ರಿ? ಸಾಸಿವೆ, ಉದ್ದಿನ ಬೇಳೆ, ಜೀರಿಗೆ, ಹಸಿಮೆಣಸು, ಕರಿಬೇವು, ನೀರುಳ್ಳಿ, ಓಕೆ, ಶೇಂಗಾ ಬೀಜ ಕೂಡ ಹಾಕಿದ್ರಿ. ಸ್ವಲ್ಪ ಅರಿಶಿನ ಹುಡಿ ಹಾಕಬೇಕು ಇದಕ್ಕೆ. ಓಕೆ. ಸೊ ಹೆಲ್ದಿ ಆಯಿಲ್ ಅಂತೂ ಆಯಿತು. ಈಗ ನಮ್ಮ ಊರಿದ್ದೆ ನಾವು ಈಗ ವೋಕಲ್ ಫಾರ್ ಲೋಕಲ್ ಅಂತ ಹೇಳಿದಾಗೆ ನಮ್ಮ ರೈಸ್ ಅವರ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್. ಸೊ ಇಷ್ಟು ಸೊ ಎಲ್ಲ ಫ್ರೆಶ್ಲಿ ಪೌಡರ್ಸ್ ಇದೆ. ಹಾಗೆ ಜಿಪ್ ಲಾಕ್ ಇರುವಂಥ ಪೌಚಸ್ ಎಲ್ಲಾದರೂ ಟ್ರಾವೆಲ್ ಮಾಡುವಂಥವ್ರಿಗೂ ಕೂಡ ಈಸಿಯಾಗಿ ಕ್ಯಾರಿ ಮಾಡ್ಕೊಳ್ಬೋದು. ಸರ್, ತಾವು ಕಾರ್ಗಿಲ್ ಯುದ್ಧದಲ್ಲಿ ಕೂಡ ಪಾಲ್ಗೊಂಡಿದ್ದೀರಿ ಅಲ್ಲ? ಹೌದು. ಕಾರ್ಗಿಲ್ ಯುದ್ಧ ಅಂತ ಹೇಳಿದ ಕೂಡಲೇ ಎಲ್ಲರಿಗೂ ನೆನಪಾಗುವುದು ಆಪರೇಷನ್ ವಿಜಯ್. ಅಂದರೆ ಕಾರ್ಗಿಲ್ ಒಂದು ಪ್ರದೇಶ, ಅದು ದುರ್ಗಮ ಪ್ರದೇಶ, ಅಲ್ಲಿ ನಡೆದಂಥ ಯುದ್ಧ ಅಂತೇಳಿ ಎಲ್ಲರೂ ಅನ್ನಿಸ್ಕೊಂಡಿದ್ದಾರೆ. ಆದರೆ ಕಾರ್ಗಿಲ್ ಯುದ್ಧಕ್ಕೆ ಸಮಾನಾಂತರವಾಗಿ ಆ ಟೈಮಲ್ಲಿ ಏರ್ಫೋರ್ಸ್ ಮತ್ತು ನೇವಿಯಿಂದಲೂ ಒಂದು ಯುದ್ಧ ನಡೆಯಿತು. ಏರ್ಫೋರ್ಸ್ನವರು ಆಪರೇಷನ್ ಸಫೇದ್ ಸಾಗರ್ ಅಂತೇಳಿ ಏರ್ ಅಟ್ಯಾಕ್ ಮಾಡಿದ್ರು ಮತ್ತು ನೇವಿಯವರು ಆಪರೇಷನ್ ತಲ್ವಾರ್ ಅಂತೇಳಿ ಸಿ ಅಟ್ಯಾಕ್ ಮಾಡಿದ್ರು. ಸೊ ಆ ಮೂರು ಆಕ್ಟಿವಿಟಿಯಿಂದಾಗಿ ಪಾಕಿಸ್ತಾನಕ್ಕೆ ಬೇರೆ ದಾರಿ ತೋಚದೆ ಅವರು ಅಲ್ಲಿಂದ ಕಾಲ್ಕಿತ್ತಿದ್ರು. ಆಪರೇಷನ್ ವಿಜಯ್ ಮತ್ತು ಆಪರೇಷನ್ ಸಫೇದ್ ಸಾಗರ್ ಬಗ್ಗೆ ಎಲ್ರಿಗೂ ತಿಳಿದಿದೆ. ಯಾಕಂದರೆ ಏರ್ ಸ್ಟ್ರೈಕ್ ಆಗಿತ್ತು. ಆಪರೇಷನ್ ವಿಜಯಲ್ಲಿ ತುಂಬ ಜನರು ತುಂಬ ಕಷ್ಟಪಟ್ಟು ಆ ಪಾಯಿಂಟ್ಗಳನ್ನೆಲ್ಲ ವಶಪಡಿಸಿಕೊಂಡಿದ್ದರು. ಪಾಕಿಸ್ತಾನದ ಭಯೋತ್ಪಾದಕರ ಒಂದು ಗುಂಪೆ ಅಲ್ಲಿತ್ತು. ಸೊ ಅವರನ್ನೆಲ್ಲ ಓಡಿಸಿದ್ರು. ಆದರೆ ಆಪರೇಷನ್ ತಲ್ವಾರ್ ಬಗ್ಗೆ ಬಹಳ ಕಡಿಮೆ ಜನರಿಗೆ ಗೊತ್ತಿದೆ. ಜೂನ್ 13ರಂದು ನಾನು ಆವಾಗ INS ಅಗ್ರೈ ಎಂಬ ಒಂದು ಶಿಪ್ನಲ್ಲಿದೆ. ಜೂನ್ 13ರಂದು ನಮಗೆ ಒಂದು ಆರ್ಡರ್ ಬಂತು. ಒಂದು 33 ಶಿಪ್ಗಳು ಇನ್ಕ್ಲೂಡಿಂಗ್ ಸಬ್ಮೆರಿನ್ ಮುಂಬೈಯಿಂದ ಪಾಕಿಸ್ತಾನದ ಕರಾಚಿ ಹಾರ್ಬರಿಗೆ ಸೇಲ್ ಮಾಡಬೇಕು ಅಂತೇಳಿ. ಆವಾಗ ಆ 33 ಶಿಪ್ಗಳು ವಿತ್ ದ ಫಾರ್ಮೇಷನ್ ಪಾಕಿಸ್ತಾನದ ಕರಾಚಿ ಹಾರ್ಬರ್ನ ಸಾಧಾರಣ ಒಂದು 20ರಿಂದ 25 ನಾಟಿಕಲ್ ಮೈಲ್ ದೂರದಲ್ಲಿ ಹೋಗಿ ನಿಂತು ಪಾಕಿಸ್ತಾನದ ಎಲ್ಲ ಮರ್ಕೆಂಡೈಸ್ ಅಂದರೆ ವಾಣಿಜ್ಯ ಸರಕುಗಳು ಬರುವುದು ಹೋಗುವುದೆಲ್ಲ ಬೈ ಸಿ. ಸೊ ಅದನ್ನು ಅಲ್ಲಿ
ಸ್ಟಾಪ್ ಮಾಡಿಸಿದರು, ಅಲ್ಲಿ ನಿಲ್ಲಿಸಿಬಿಟ್ರು. ಹಾಗಾಗಿ ಪಾಕಿಸ್ತಾನಕ್ಕೆ ಬರುವ ಸಪ್ಲೈ ಕಡಿಮೆ ಆಯಿತು. ಪಾಕಿಸ್ತಾನಕ್ಕೆ ಏನೂ ಬರ್ತಾ ಇರಲಿಲ್ಲ, ಪಾಕಿಸ್ತಾನದಿಂದ ಏನೂ ಹೋಗ್ತಾ ಇರಲಿಲ್ಲ. ಹಾಗಾಗಿ ಅವರಿಗೆ ಉಸಿರುಗಟ್ಟಿದಾಗೆ ಆಯಿತು. ಜುಲೈ 19ರಂದು ಏನಾಯ್ತಂದರೆ ಪಾಕಿಸ್ತಾನವು ಒಂದು ನ್ಯೂಸ್ ರಿಲೀಸನ್ನು ಕೊಟ್ಟಿತ್ತು. ಏನಂದರೆ ವಿ ಆರ್ ಗೋಯಿಂಗ್ ಟು ಯೂಸ್ ನ್ಯೂಕ್ಸ್. ನ್ಯೂಕ್ಸ್ ಅಂದರೆ ವಿ ಮೇ ಕನ್ಸಿಡರ್ ಯೂಸಿಂಗ್ ದ ನ್ಯೂಕ್ಸ್ ಅಂತೇಳಿ ಒಂದು ಪೇಪರಲ್ಲಿ ಹೇಳಿಕೆಯನ್ನು ಕೊಟ್ಟರು ಆಗಿನ ಅವರ ಪ್ರಧಾನಮಂತ್ರಿ ನವಾಜ್ ಶರೀಫ್. ಆವಾಗ ಏನಾಯ್ತಂದರೆ ಎಲ್ಲ ಕಡೆ ಜನರು ಎನಿಸಿದ್ರು ಪಾಕಿಸ್ತಾನ ಈಗ ನ್ಯೂಕ್ಲಿಯರ್ ವೆಪನನ್ನು ಯೂಸ್ ಮಾಡಬಹುದು ಅಂತೇಳಿ. ಆಗ ಏನಾಯ್ತಂದರೆ ನಮಗೆ ಆರ್ಡರ್ ಏನು ಸಿಕ್ಕಿತ್ತು, ಈಗ ನೀವು ಇರುವ ಪೊಸಿಷನಿಂದ ಸೀದಾ 12 ನಾಟಿಕಲ್ ಮೈಲ್ಗೆ ಅಡ್ವಾನ್ಸ್ ಮಾಡಿ ಅಂತೇಳಿ. 12 ನಾಟಿಕಲ್ ಮೈಲ್ಸ್ ಅಂದರೆ ಅದು ಪಾಕಿಸ್ತಾನದ ಬಾರ್ಡರ್ ಅಂತ ಹೇಳ್ಬೋದು. ಯಾಕಂದರೆ ಭಾರತದಲ್ಲಿಯೂ ಎಕ್ಸ್ಕ್ಲೂಸಿವ್ ಇಕನಾಮಿಕ್ ಝೋನ್ ಇಸ್ ಬಿಯಾಂಡ್ 12 ನಾಟಿಕಲ್ ಮೈಲ್ಸ್. ಸೊ 12 ನಾಟಿಕಲ್ ಮೈಲ್ವರೆಗೆ ಹೋಗಿ ನೀವು ಅಲ್ಲಿ ಪೆಟ್ರೋಲಿಂಗ್ ಮಾಡಿ ಅಂತ ಹೇಳಿದರು. ಹಾಗೆ ಹೇಳಿದ ಕೂಡಲೇ ಪಾಕಿಸ್ತಾನದವರು ಹೆದರಿಬಿಟ್ರು. ಸೊ ಅದರ ಒಂದು ಸಣ್ಣ ಕೊಡುಗೆ ಆ ಆಪರೇಷನ್ ವಿಜಯ್ ಸಕ್ಸಸ್ಸಲ್ಲಿ ನೇವಿಯ ಕಡೆಯಿಂದಲೂ ಆಯಿತು. ನಾನು ಅದರಲ್ಲಿ ಪಾಲ್ಗೊಂಡಿದ್ದಕ್ಕೆ ನನಗೆ ಪುನಃ ಹೇಳುವಂಥದ್ದೇನೆಂದರೆ ಒಂದು ಸೌಭಾಗ್ಯ ಸಿಕ್ಕಿತ್ತು. ಯಾಕೆಂದರೆ ನೇವಿಯಲ್ಲಿ ಆಪರೇಷನ್ಗೋಸ್ಕರ ಸೌಭಾಗ್ಯ ಸಿಗೋದು ಭಾರಿ ಕಡಿಮೆ, ಆರ್ಮಿ ಥರ ಅಲ್ಲ. ಹಾಗಾಗಿ 2ನೇ ಆಪರೇಷನ್ ನನಗೆ ಅಲ್ಲಿ ಸಿಕ್ಕಿದ್ದರಿಂದ ತುಂಬ ಒಂದು ಚಿರಋಣಿಯಾಗಿದ್ದೇನೆ. ಎಷ್ಟು ಸಂತೋಷ ಆಗುತ್ತೆ ಅಂದರೆ ನೀವು ಈ ಒಂದು ಡಿಫೆನ್ಸ್ಗೆ ಸೇರುವಂಥದ್ದು ಅಂದರೆ ಏನಾದರೂ ದೇಶಕ್ಕೆ ನಾನೇನಾದರೂ ನನ್ನ ಕೊಡುಗೆ ಕೊಡಬೇಕು ಅಂತೇಳಿ ಇಂಥ ಒಂದೆಲ್ಲ ಸಂದರ್ಭ ಬಂದಾಗ ಅದಕ್ಕೆ ಜಾಯ್ನ್ ಆಗಿದ್ದು ಸಕ್ಸಸ್ ಆಯಿತು ಅಂತ ಅನಿಸುತ್ತೆ ಅಲ್ಲ? ಸಾರ್ಥಕ ಆಯಿತು. ವೆರಿ ನೈಸ್. ಸೊ ನೀವು ಹೇಳ್ತಾ ಇದ್ರೇ ಹಾಗೇ ಗೂಸ್ ಬಂಪ್ಸ್ ಬರುತ್ತೆ. ಯಾಕೆಂತ ಹೇಳಿದರೆ ಅದನ್ನು ಹಾಗೇ ನಾವು ವಿಜುವಲೈಸ್ ಮಾಡಿದರೂ ಕೂಡ ತುಂಬ ಎಷ್ಟು ಟೆನ್ಷನ್ ಇರ್ಬೋದು, ಎಷ್ಟು ಎಲ್ಲ ಕಷ್ಟಕರವಾಗಿರ್ಬೋದು. ಅಲ್ಲಿ ಅದೇ ಪೊಸಿಷನಲ್ಲಿ ನೀವು ಅಲ್ಲಿ ಇದ್ದಾಗ ಅದರದ್ದೊಂದು ಏನು ಅನುಭವವೇ ಬೇರೆ. ಸೊ ಹೇಳೋದಕ್ಕೆ ಮಾತೇ ಬರ್ತಾ ಇಲ್ಲ. ಯಾಕೆಂದರೆ ನೀವು ಹೇಳ್ತಾ ಇರುವಾಗ ನಾನು ಹಾಗೆ ನಿಮ್ಮ ಮಾತು ಕೇಳ್ತಾ ಅದನ್ನು ವಿಜುವಲೈಸ್ ಮಾಡ್ತಾ ಇದ್ದೆ. ಸೂಪರ್. ನಮ್ಮ ಪೋಹಾಸ ರೆಡಿ ಆಗಿದೆ. ಎಸ್. ಸೊ ನೋಡಿ, ನಾವು ಮಾತಾಡ್ತಾ ಇದ್ದಾಗ ಮೇಡಮ್ ಅವರ ಸರ್ವಿಸನ್ನು ಪೂರ್ತಿಯಾಗಿ ಮಾಡಿಬಿಟ್ರು. ಆಯ್ತು. ಸೊ ರೆಡಿ? ಓಕೆ. ಎಸ್ ಮೇಡಮ್. ಸೊ ನೀವು ಮಾಡ್ತಾ ಇರೋದು ಈಗ ಸರ್ ಹೇಳಿದ ಹಾಗೆ, ಸೊ ಆರ್ಮಿ ಹಾಗೇನೆ ಏರ್ಫೋರ್ಸ್ ಮಾಡಿದ್ದು ಎಲ್ರಿಗೂ ಖಂಡಿತ, ಆದರೆ ನೇವಿ ಮಾಡಿದ್ದು ಗೊತ್ತಾಗಲಿಲ್ಲ. ಸೊ ಸೈಲೆಂಟ್ ಆಗಿದ್ದರೂ ಕೂಡ ವೈಲೆಂಟ್ ಆಗಿದ್ರು. ಹಾಗೆ ಮೇಡಮ್ ಕೂಡ ಅಷ್ಟೇ ಸೈಲೆಂಟಾಗಿ, ಎಲ್ಲ ವೈಲೆಂಟ್ ಇಲ್ಲ, ಸೂಪರ್ವಾಗಿ ಮಾಡಿದ್ದಾರೆ. ವೆರಿ ನೈಸ್. ಸೊ ಸರ್ವ್ ಮಾಡೋಣ. ಹೌದು ಸರ್, ನಿಮಗೆ ಈ ಥರದ್ದೆಲ್ಲ ಈ ಅಡುಗೆ ಮಾಡೋದಕ್ಕೆ ಸಿಗ್ತಾ ಇತ್ತಾ? ಈ ಸಪೋಸ್ ಸರ್ಫೇಸಲ್ಲಿ ಇದ್ದಾಗ ನೀವು ಹೇಳಿದ್ರಿ ಕಷ್ಟ, ಬಟ್ ಇಂಥದ್ದೆಲ್ಲ ನೀವಲ್ಲಿ ಅಡುಗೆ ಮಾಡ್ತಾ ಇದ್ರಾ? ಇಲ್ಲ ಮೇಡಮ್, ನಮಗೆ ಡಿಫೆನ್ಸಲ್ಲಿ ಪರ್ಟಿಕ್ಯುಲರ್ ಅಡುಗೆ ಮಾಡಲಿಕ್ಕೆ ಮತ್ತು ಬಾಕಿ ಎಲ್ಲ ಡೊಮೆಸ್ಟಿಕ್ ಕೆಲಸ ಮಾಡಲಿಕ್ಕೆ ಅದಕ್ಕೂ ರಿಕ್ರೂಟ್ಮೆಂಟ್ ಇದೆ. ಡಿಫೆನ್ಸ್ ಅಂದ ಕೂಡಲೇ ಒಂದು ಫ್ಯಾಮಿಲಿ, ಆ ಫ್ಯಾಮಿಲಿಯಲ್ಲಿ ಎಲ್ಲ ಥರವರು ಇದ್ದಾರೆ. ಯಾರು ಕುಕ್ ಇದ್ದಾರೆ, ಸ್ಟಿವರ್ಡ್ಸ್ ಇದ್ದಾರೆ, ಹೈಜಿನಿಕ್ ಹೆಲ್ಪರ್ಸ್ ಇದ್ದಾರೆ, ಮತ್ತೆ ಬಟ್ಟೆ ಒಗೆಯುವವರು ಇದ್ದಾರೆ, ಮತ್ತೆ ಇಂಜಿನ್ ರಿಪೇರಿ ಮಾಡಲಿಕ್ಕೆ ಇಂಜಿನ್ ರಿಪೇರಿ ಮಾಡುವವರು ಇದ್ದಾರೆ, ಶಿಪ್ ಓಡಿಸ್ಲಿಕ್ಕೆ ಶಿಪ್ ಓಡಿಸುವವರು ಇದ್ದಾರೆ. ಆ ಥರ ಎಲ್ಲರೂ ಇದ್ದಾರೆ. ಅವರವರ ಕೆಲಸ ಅವರವರೇ ಮಾಡ್ತಾರೆ. ಆದರೆ ಒಂದು ಒಟ್ಟಿಗೆ ಎಲ್ಲರೂ ಒಂದು ಬಟ್ ಒಂದು ಸಮಾಧಾನವಾಗಿ ಕೂತ್ಕೊಂಡು ಒಂದು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡಂತೂ ಖಂಡಿತವಾಗ್ಲೂ ಏನು ಊಟ ಮಾಡೋದಾಗ್ಲಿ ಮಾಡಲಿಕ್ಕೆ ಕಷ್ಟ. ಹೌದು. ಅಂದ್ರೆ ಶಿಪ್ಪಲ್ಲಿ ಜನರಲಿ ಕೆಲವರು ಕೆಲಸದಲ್ಲೇ ಇರಬೇಕಾಗಿರ್ತದೆ. ಈಗ ಇಂಜನ್ ನಡೀತಾ ಇರುವಾಗ ಇಂಜನ್ ಡಿಪಾರ್ಟ್ಮೆಂಟ್ ನ ಕೆಲವರು ಇಂಜನ್ ಜೊತೆನೆ ಇರಬೇಕಾಗ್ತದೆ, ಅದನ್ನು ಬಿಟ್ಟು ಬರ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನೀವು ಹೇಳಿದ ಹಾಗೆ ಎಲ್ಲರೂ ಒಟ್ಟು ಕೂತ್ಕೊಂಡು ಊಟ ಮಾಡುವ ಸೌಭಾಗ್ಯ ಸಿಗುವುದು ಭಾರಿ ಕಮ್ಮಿ. ಪೋರ್ಟ್ ಅಲ್ಲಿದ್ದಾಗ ಸಿಗ್ಬಹುದು. ಹಾಗಾಗಿ ಪೋರ್ಟ್ ಅಲ್ಲಿ ಒಂದು ಚಾನ್ಸ್ ಇರ್ತದೆ. ಇದೇ ತರ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಅಲ್ಲಿ ಎಲ್ಲ ಬಡಖಾನ ಅಂತ ಹೇಳಿ ಹೇಳ್ತಾರೆ, ಅಂದ್ರೆ ಸ್ಪೆಷಲ್ ಫುಡ್ ಆಗಿರ್ತದೆ. NCCಯಲ್ಲೂ ಇದೆ ಬಡಖಾನ. ಅದೇ ನಾವು ಕ್ಯಾಂಪ್ಗೆ ಹೋದಾಗ ಅದಕ್ಕೆ ತುಂಬಾ ವೇಟ್ ಮಾಡ್ತಾ ಇದ್ವಿ. ಸೊ ಏನಾದ್ರೂ ಬಡಖಾನ ಇದೆ ಅಂತ ಹೇಳಿದ್ರೆ ಅವತ್ತು ಸಂಭ್ರಮವನ್ನೇ ಸಂಭ್ರಮ. ಅದೇ ಒಂದು ಒಕೇಶನ್ ಇರ್ತಿತ್ತು, ನಾವೆಲ್ಲರೂ ಸೇರಿ ಒಂದು ದಿನ ಊಟ ಮಾಡುವಂಥದ್ದು.
ಸೂಪರ್. ಸೊ ಇವತ್ತು ನಮ್ಮದು ಸಿಂಪಲ್ ಆದರೂ ಬಡಾಖಾನ ರೆಡಿಯಾಗಿದೆ, ಕರೆಕ್ಟ್? ಎಸ್ ಮೇಡಮ್. ಬಿಸಿ ಬಿಸಿ ಪೋಹ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ಇಟ್ಸ್ ಟೇಸ್ಟಿಂಗ್ ಟೈಮ್ ಸರ್. ಸೊ ಮೇಡಮ್ ನೀವು ಕೂಡ ಟೇಸ್ಟ್ ನೋಡಿ ಸರ್, ತಗೊಳ್ಳಿ. ಸೊ ಫಸ್ಟ್ ಬಾಯಿ ಸಿಹಿ ಮಾಡ್ಕೊಳ್ಳಿ. ಹಾಂ ಖಂಡಿತ. ಸ್ವೀಟ್ ಅಂದರೆ ಸ್ವಲ್ಪ ನಂದು ವೀಕ್ನೆಸ್ ಕೂಡ. ಸೊ ಅದರಲ್ಲೂ ಕ್ಯಾರೆಟ್ ಹಲ್ವಾ ಯಾರು ಬಿಡ್ತಾರೆ? ವಾವ್, ಮೇಡಮ್ ಆಗಲೇ ಹೇಳಿದಾಗೆ ಸೈಲೆಂಟಾಗಿ ಅಡುಗೆ ಮಾಡಿದರೂ ಕೂಡ ಸೂಪರ್ವಾಗಿ ಮಾಡಿದ್ದಾರೆ. ಸೊ ಅವ್ರ ಮಾತು ಕಮ್ಮಿ, ಕೆಲಸ ಜಾಸ್ತಿ ಅಲ್ವಾ? ಸೊ ಮನೇಲೂ ಕೂಡ ಹಾಗೇನೆ ಸರ್? ಹೌದು. ಸೊ ಮಾತು ಕಮ್ಮಿ, ಕೆಲಸ ಜಾಸ್ತಿ. ಎಸ್, ಇದನ್ನು ಟೇಸ್ಟ್ ನೋಡಿ ಸರ್, ತಗೊಳ್ಳಿ ಮೇಡಮ್, ತಗೊಳ್ಳಿ. ಸರ್ ನೀವು ಹೇಳಿ ಹೇಗಾಗಿದೆ? ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಮನೇಲಿ ಮಾಡಿದ ಹಾಗೆ ಆಗಿದೆ? ಹೌದು. ಎಸ್, ತುಂಬ ಚೆನ್ನಾಗಿದೆ ಮೇಡಮ್, ವೆರಿ ನೈಸ್. ಸೊ ಲೈಟ್ ಸ್ವೀಟ್, ಇದು ಕೂಡ ಅಷ್ಟೇ, ಎಷ್ಟು ಬೇಕೋ ಅಷ್ಟೇ ಹದ. ಆ್ಯಕ್ಚುಲಿ ಈ ಒಂದು ಎಪಿಸೋಡಲ್ಲಿ ನಾನು ಅಡುಗೆಗಿಂತ ಹೆಚ್ಚು ಮಾತಿಗೆ ತುಂಬ ಬೆಲೆ ಕೊಡ್ತೇನೆ. ಯಾಕೆಂತ ಹೇಳಿದರೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ನಮಗೆ ಕೇಳೋದಕ್ಕೆ ತುಂಬ ಖುಷಿ ಅನಿಸುತ್ತೆ. ಬಾಕಿ ಟೈಮ್ ನಾವು ಈ ಒಂದು ಸಂದರ್ಭದಲ್ಲಿ ಮಾತ್ರ ಕೇಳೋದಕ್ಕೆ ಸಿಗೋದು, ಬಾಕಿ ಟೈಮಲ್ಲಿ ಸಿಗೋದಿಲ್ಲ. ಹಾಗಾಗಿ ಸೊ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಕೂಡ ಶೇರ್ ಮಾಡಿದ್ರಿ ಮೇಡಮ್. ನೀವು ಕೂಡ ಒಳ್ಳೆ ಅವ್ರಿಗೆ ಸಾಥ್ ಕೊಡ್ತಾ 2 ವರ್ಷ ಮದುವೆಗಿಂತ 2 ವರ್ಷ ಆದಮೇಲೆ ಮಾತ್ರ ಇದ್ದಿದ್ದು ಅಂತ ಹೇಳಿದ್ರಿ. ಹಾಗಾಗಿ ನಿಮ್ಮ ಸಾಥ್ ಇಲ್ಲದಿದ್ದರೂ ಅವರು ಕೂಡ ಅದನ್ನು ಕಂಟಿನ್ಯೂ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಯಾಕೆಂತ ಹೇಳಿದರೆ ಒಂದು ಡಿಫೆನ್ಸ್ಗೆ ಹೋಗ್ತಾರೆ ಅಂತ ಹೇಳಿದರೆ ಮನೆಯವರೆಲ್ಲ ಅವರಿಗೆ ಒಂದು ಸಪೋರ್ಟಿವ್ ಆಗಿದ್ದರೆ ಅವ್ರು ಖಂಡಿತವಾಗ್ಲೂ ಅಲ್ಲಿ ಟೆನ್ಷನ್ ಫ್ರೀ ಆಗಿ ಕೆಲಸ ಮಾಡ್ಬೋದು. ಸೊ ಹಾಗಾಗಿ ನಿಮಗೂ ಕೂಡ ತುಂಬ ಥ್ಯಾಂಕ್ ಯು. ಆ್ಯಂಡ್ ಸರ್, ಸೊ ನೀವು ಬಂದು ನಿಮ್ಮ ಎಕ್ಸ್ಪೀರಿಯನ್ಸನ್ನು ನಮ್ಮ ಜೊತೆ ಶೇರ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಒಳ್ಳೆ ಅಡುಗೆ ಮಾಡೋದಕ್ಕೆ ಮೇಡಮ್ ನಿಮಗೆ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರು ಕಾಣಿಕೆ. ಥ್ಯಾಂಕ್ ಯು. ಹಾಗೆ ಸರ್, ರೈತ ನಮ್ಮ ದೇಶದ ಬೆನ್ನೆಲುಬು. ಹಾಗೆಯೇ ಸೈನಿಕ ಇಲ್ಲದಿದ್ದರೆ ಖಂಡಿತ ಆ ಬೆನ್ನೆಲುಬನ್ನು ಸ್ಟ್ರೇಟ್ ಆಗಿಡೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇದು ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಭದ್ರಾವತಿ ನಿಮ್ಮದು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೊ ನಮ್ಮ ಒಂದು ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಚ್ಛೆ ಪಡ್ತೀರಿ? ನನ್ನ ಇವತ್ತಿನ ಸಂದೇಶ ಯುವ ಪೀಳಿಗೆಗೋಸ್ಕರ. ಯಾಕಂದರೆ ನಮ್ಮ ದೇಶದಲ್ಲಿ ಎಲ್ರಿಗೂ ಗೊತ್ತಿದೆ, ಸೈನಿಕರು ದೇಶವನ್ನು ಕಾಯ್ತಾರೆ. ಆದರೆ ಅನ್ಫಾರ್ಚುನೇಟ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಹಳ ಕಮ್ಮಿ ಸೈನಿಕರಿದ್ದಾರೆ ಕಂಪೇರ್ಡ್ ಟು ಅದರ್ ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕ. ಹಾಗಾಗಿ ಇವತ್ತಿನ ಯುವ ಪೀಳಿಗೆ ನಮಗೆ ಸುಮಾರು ಅವಕಾಶಗಳಿವೆ, ಜನರಿಗೆ ಗೊತ್ತಿಲ್ಲ. ಅದರ ಬಗ್ಗೆ ಅರಿವು ಮೂಡಿಸುವ ಒಂದು ಕಾರ್ಯಕ್ರಮವನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಮಾಜಿ ಸೈನಿಕರ ಸಂಘ ಮಾಡ್ತಾ ಇದೆ. ಕೆಲವು ಶಾಲೆಗಳಿಗೆ, ಕಾಲೇಜ್ಗಳಿಗೆ, ಪಬ್ಲಿಕ್ ಫಂಕ್ಷನಲ್ಲಿ ಎಲ್ಲ ಹೋಗಿ ನಾವು ಪಬ್ಲಿಸಿಟಿ ಕೊಡ್ತಾ ಇದ್ದೇವೆ. ಎಲ್ರಿಗೂ ತಿಳಿದಿರುವಂತೆ ಸೈನ್ಯದಲ್ಲಿ ವಿಪುಲ ಅವಕಾಶಗಳಿವೆ. ಇಲ್ಲಿಯ ಜನರು ಏನಂದರೆ MBBS ಮತ್ತು ಇಂಜಿನಿಯರಿಂಗ್ ಅಥವಾ ಬ್ಯಾಂಕಿಂಗಿಗೆ ಹೋಗುವ ಒಂದು ರೂಢಿ ಇದೆ. ಆದರೆ ಸೈನ್ಯದಲ್ಲೂ ಅಷ್ಟು ಒಂದು ರೆಸ್ಪೆಕ್ಟ್ ಮತ್ತು ಅಷ್ಟು ಒಳ್ಳೆ ಸ್ಯಾಲರಿ ಕೂಡ ಇದೆ. ಫಾರ್ಚುನೇಟ್ಲಿ ಈಗ ಮುಂಚೆ ಅಷ್ಟೊಂದು ಇರಲಿಲ್ಲ. ಮತ್ತು ತುಂಬ ಅಲ್ಲಿ ಸವಲತ್ತುಗಳಿವೆ. ಅದನ್ನು ಟೇಕಿಂಗ್ ಇನ್ ಟು ಕನ್ಸಿಡ್ರೇಷನ್ ಎವ್ರಿಥಿಂಗ್, ಇಟ್ ಈಸ್ ವರ್ತ್ ಟು ಸರ್ವ್ ಇನ್ ಡಿಫೆನ್ಸ್ ರಾದರ್ ದ್ಯಾನ್ ಅದರ್ ಫೋರ್ಸಸ್, ಅದರ್ ಸಿವಿಲಿಯನ್ ಎಂಪ್ಲಾಯ್ಮೆಂಟ್ಸ್. ಆ್ಯಂಡ್ ಐ ವುಡ್ ಲೈಕ್ ಟು ಟೆಲ್ ಈಚ್ ಆ್ಯಂಡ್ ಎವ್ರಿ ಒನ್, ಸ್ಪೆಷಲಿ ಪೋಷಕರು ತಮ್ಮ ಮಕ್ಕಳನ್ನು ಹುರಿದುಂಬಿಸಬೇಕಾಗಿ ವಿನಂತಿ. ಎಲ್ಲರೂ ಸೈನ್ಯಕ್ಕೆ ಸೇರಲಿಕ್ಕೆ ಆಗುವುದಿಲ್ಲ, ಆದರೂ ಆದಷ್ಟು ಜನರು ತಮ್ಮ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ಸೈನ್ಯಕ್ಕೆ ಸೇರಬೇಕು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಆದಷ್ಟು ಜನರು ಸೈನ್ಯಕ್ಕೆ ಸೇರಬೇಕು ಅಂತ ಹೇಳಿ ನನ್ನ ಈ 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಖಂಡಿತವಾಗ್ಲೂ ನೀವು ಹೇಳಿದಾಗೆ ಸೈನ್ಯಕ್ಕೆ ಸೇರೋದು ಅಂತ ಹೇಳಿದರೆ ಅಷ್ಟು ಸುಲಭದ ಮಾತಲ್ಲ. ಅದರಲ್ಲಿ ಸೆಲೆಕ್ಟ್ ಆಗೋದೇ ತುಂಬ ಕಷ್ಟ.
ಸೊ ನಾನು ಆ್ಯಸ್ ಎನ್ NCC ಕೆಡೆಟ್ ಆಗಿದ್ದಾಗೆ ನನಗೇ ಗೊತ್ತಿದೆ. ಸೊ ನಾವೊಂದು ಯಾವುದಾದ್ರೂ ಈಗ RD ಪೆರೇಡ್ಗೆ ನಾವು ಹೋಗಬೇಕು ಅಂತ ಹೇಳಿದ್ರೆ ಅದರಲ್ಲಿ ಎಷ್ಟೋ ನಾವು ಸೆಲೆಕ್ಷನ್ ತುಂಬ ಇತ್ತು. ಸೊ ಎಷ್ಟೋ ಕ್ಯಾಂಪ್ಗಳಲ್ಲಿ ಸೆಲೆಕ್ಟ್ ಆದ ನಂತರ ನಾವು RDಗೆ ನಾವು ಸೆಲೆಕ್ಟ್ ಆಗ್ತೀವಿ. ಸೊ ಹಾಗಾಗಿ ಅದರಲ್ಲೇ ಅಷ್ಟೆಲ್ಲ ಸೆಲೆಕ್ಷನ್ ಇರುವಾಗ ಒಂದು ಭಾರತ ಸೈನ್ಯಕ್ಕೆ ಸೇರಬೇಕು ಅಂತ ಹೇಳಿದರೆ ಎಷ್ಟೆಲ್ಲ ಸೆಲೆಕ್ಷನ್ಸ್ ಇದೆ. ಹಾಗೆಯೇ ಅದರಲ್ಲಿ ಸಿಗುವಂಥ ಒಂದು ನಾಲೆಡ್ಜ್ ನಮಗೆ ಮತ್ತೆ ನಮ್ಮ ಇಡೀ ಜೀವನವನ್ನು ಅದರಲ್ಲಿ ರೂಪುಗೊಳಿಸುತ್ತೆ ಅದು. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ನಮ್ಮ ಈ ಒಂದು ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ಗೆ ಬಂದು ನೀವು ನಿಮ್ಮ ಸಮಯವನ್ನು ನಮಗೆ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೊಮ್ಮೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಥ್ಯಾಂಕ್ ಯು ಮೇಡಮ್. ದೇಶ ಪ್ರೇಮ ತೋರಿಸ್ಬೇಕು ಅಂತ ಹೇಳಿದರೆ ಗಡಿ ಪ್ರದೇಶಕ್ಕೆ ಹೋಗಿ ತೋರಿಸ್ಬೇಕು ಅಂತ ಏನಿಲ್ಲ, ಆದರೆ ದೇಶದ ಒಳಗೆ ಇದ್ದು ಕೂಡ ನಾವು ಅದನ್ನು ತೋರಿಸ್ಬೋದು. ಹೇಗೆ ಅಂತ ಹೇಳಿದರೆ ನಮ್ಮ ದೇಶದ ಸಂಪತ್ತನ್ನು ಕಾಪಾಡ್ಕೊಳ್ತಾ ಹಾಗೆಯೇ ನಮ್ಮ ದೇಶವನ್ನು ಸ್ವಚ್ಛವಾಗಿ ಇಟ್ಕೊಳ್ತಾ ಇದನ್ನು ಕಾಪಾಡ್ಕೊಳ್ಬೋದು. ನಮ್ಮ ದೇಶದ ಪ್ರೇಮವನ್ನು ಕೂಡ ತೋರಿಸ್ಕೊಳ್ಬೋದು. ಸೊ ಈ ಮಾತನ್ನು ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಇಲ್ಲೇ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.